ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸ್ ವಶದಲ್ಲಿರುವ ಚೈತ್ರ ಕುಂದಾಪುರ ಹೊಸ ಮನೆಯೊಂದನ್ನು ಕಟ್ಟಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಚೈತ್ರ 5 ಕೋಟಿ ರೂಪಾಯಿ ಲೂಟಿ ಹೊಡೆದು ಗೆಳೆಯನ ಹೆಸರಲ್ಲಿ ಮನೆ ಕಟ್ಟಿಸುತ್ತಿರುವುದು ಪತ್ತೆಯಾಗಿದೆ. ಕಾರ್ಕಳದ ಕಣಜಾರು ಪ್ರದೇಶದಲ್ಲಿ ಜಾಗ ಖರೀದಿ ಮಾಡಿದ್ದಾರೆ. ಚೈತ್ರ ಶ್ರೀಕಾಂತ್ ಹೆಸರಿನಲ್ಲಿ ಮನೆಯನ್ನ ಕಟ್ಟಿಸ್ತಾ ಇದ್ದರು ಎಂದು ತಿಳಿದು ಬಂದಿದೆ. ಆದರೆ ಶ್ರೀಕಾಂತ್ನನ್ನು ವಶಕ್ಕೆ ಪಡೆದ ಬಳಿಕ ಮನೆಯ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ ಎನ್ನಲಾಗ್ತಾ ಇದೆ. ಕಣಜಾರ್ನಲ್ಲಿ 2 ಎಕರೆ ಭೂಮಿಯಲ್ಲಿ 2 ಅಂತಸ್ತಿನ ಮನೆಯನ್ನ ಚೈತ್ರ ನೇತೃತ್ವದಲ್ಲಿ ಕಟ್ಟಿಸಲಾಗ್ತಿತ್ತು ಎಂದು ತಿಳಿದು ಬಂದಿದೆ. ಮಂಗಳವಾರ ರಾತ್ರಿ ಉಡುಪಿಯಲ್ಲಿ ಕೈಗಾರಿಕೋದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ವಿಧಾನಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ನೀಡುವುದಾಗಿ ಭರವಸೆ ನೀಡಿ ವಂಚಿಸಿದ ಆರೋಪದ ಮೇಲೆ ಮಂಗಳವಾರ ರಾತ್ರಿ ಅವರನ್ನ ಬಂಧಿಸಲಾಗಿತ್ತು. ಇನ್ನು ಸಿಸಿಬಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ರಿಕವರಿಗೆ ಮುಂದಾಗಿದೆ ಸಿಸಿಬಿ ಪೊಲೀಸರ ತಂಡ. ಚೈತ್ರ ಕುಂದಾಪುರ ಮತ್ತು ಗ್ಯಾಂಗ್ ಏನೆಲ್ಲ ವಂಚನೆಯನ್ನು ಮಾಡಿದೆ ಹಾಗೂ ಅವರು ವಂಚನೆ ಮಾಡಿ ಸಂಗ್ರಹಿಸಿದ ಹಣವನ್ನು ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಪ್ಪೂರಿನಲ್ಲಿರುವ ಶ್ರೀರಾಮ್ ಸೊಸೈಟಿಯಲ್ಲಿ ಹಣ, ಚಿನ್ನ, ಆಸ್ತಿ ಪತ್ರ ಪತ್ತೆಯಾಗಿದೆ. ಸದ್ಯಕ್ಕೆ ತಿಳಿದು ಬಂದ ಪ್ರಕಾರ ಸುಮಾರು 1 ಕೋಟಿ ಬಾಂಡ್ ಹಾಗೂ ಹಲವು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಆಭರಣವನ್ನು ಕೂಡ ಬ್ಯಾಂಕ್ನಲ್ಲಿ ಇಡಲಾಗಿತ್ತು ಎಂದು ತಿಳಿದು ಬಂದಿದೆ. ಪೊಲೀಸರು ಶ್ರೀಕಾಂತ್ ನಾಯ್ಕನನ್ನ ಕರೆದುಕೊಂಡು ಬಂದು ಬ್ಯಾಂಕ್ನಲ್ಲೂ ಮಹಜರನ್ನ ನಡೆಸಿದ್ದಾರೆ.